ಟಿಪ್ಪು ಓರ್ವ ದೇಶದ್ರೋಹಿ ಮತ್ತು ಹುಚ್ಚುನಾಯಿ ಲಕ್ಷಾಂತರ ಹಿಂದೂ ಮತ್ತು ಕ್ರಿಶ್ಚಿಯನ್ನರನ್ನ ಮತಾಂತರ ಮಾಡಿದ ಮತಾಂಧನಾಗಿದ್ದು ವೀರ ಸಾವರ್ಕರ್ ಜೊತೆ ಟಿಪ್ಪು ಸುಲ್ತಾನನನ್ನ ಹೋಲಿಸಬೇಡಿ ಎಂದು ಹಿಂದೂ ಜಾಗರಣ ವೇದಿಕೆ ಮುಖಂಡ ರಾಧಾಕೃಷ್ಣ ಅಡ್ಯಂತ್ಯ ಗುಡುಗಿದ್ದಾರೆ. ಪುತ್ತೂರು ಕಬಕದಲ್ಲಿ ಆಗಸ್ಟ್ 15ರಂದು ನಡೆದ ಸ್ವಾತಂತ್ರ್ಯೋತ್ಸವ ರಥಯಾತ್ರೆಯಲ್ಲಿ ವೀರ ಸಾವರ್ಕರ್ರನ್ನ ಅವಮಾನ ಮಾಡಿದ ಪ್ರಕರಣವನ್ನ ಖಂಡಿಸಿ ಆಯೋಜಿಸಲಾಗಿದ್ದ ಹಿಂದೂ ಸಂಘಟನೆಗಳ ಬೃಹತ್ ಪ್ರತಿಭಟನಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು. ಸ್ವಾತಂತ್ರ್ಯ ರಥದಲ್ಲಿ ಸಾವರ್ಕರ್ ಚಿತ್ರ ಇರಬಾರದೆಂದು ಎಸ್ಡಿಪಿಐ ಆಕ್ಷೇಪ ಎತ್ತಿದೆ ಮತ್ತು ಟಿಪ್ಪು ಸುಲ್ತಾನ್ ಚಿತ್ರ ಹಾಕಬೇಕೆಂದು ಒತ್ತಾಯಿಸಿದೆ. ಆದರೆ ಟಿಪ್ಪು ಓರ್ವ ದೇಶದ್ರೋಹಿಯಾಗಿದ್ದು ವೀರ ಸಾವರ್ಕರ್ ಜೊತೆ ಟಿಪ್ಪು ಸುಲ್ತಾನನನ್ನ ಹೋಲಿಸಬೇಡಿ. ಟಿಪ್ಪು ಓರ್ವ ಹುಚ್ಚುನಾಯಿ ಲಕ್ಷಾಂತರ ಹಿಂದೂ ಮತ್ತು ಕ್ರಿಶ್ಚಿಯನ್ರನ್ನ ಮತಾಂತರ ಮಾಡಿದ ಮತಾಂಧನಾಗಿದ್ದಾನೆ. ಇಂಥ ವ್ಯಕ್ತಿಯ ಚಿತ್ರವನ್ನ ಸ್ವಾತಂತ್ರ್ಯ ರಥಕ್ಕೆ ಹಾಕಲು ಒತ್ತಾಯಿಸುವುದು ಅಕ್ಷಮ್ಯ ಅಪರಾಧವಾಗಿದೆ. ಪೊಲೀಸರು ಆರೋಪಿಗಳ ಮೇಲಿನ ಮೃದು ಧೋರಣೆಯನ್ನ ನಿಲ್ಲಿಸಬೇಕು ಮತ್ತು ಇಂತಹ ಪ್ರಯತ್ನ ಮಾಡಿದ ಆರೋಪಿಗಳ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದರು. ಸಭೆಗೂ ಮುನ್ನ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಕಬಕ ಜಂಕ್ಷನ್ ವರೆಗೆ ಬೃಹತ್ ಜಾಥಾವನ್ನ ಹಿಂದೂ ಪರ ಸಂಘಟನೆಗಳು ಆಯೋಜಿಸಿದ್ವು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿತ್ತು. ಹುಚ್ಚುನಾಯಿಯನ್ನು ಆನೆಯೊಟ್ಟಿಗೆ ಹೋಲಿಕೆ ಮಾಡಬೇಡಿ. ಈ ದೇಶಕ್ಕೆ ದ್ರೋಹ ಮಾಡಿದ, ಕನ್ನಡಕ್ಕೆ ದ್ರೋಹ ಮಾಡಿದ, ಹಿಂದೂಗಳನ್ನು ಮತಾಂತರ ಮಾಡಿದ, ಕ್ರೈಸ್ತರನ್ನು ಮತಾಂತರ ಮಾಡಿದ, ಬಂಟ್ವಾಳದ ನೆತ್ತರಕೆರೆಯಲ್ಲಿ ರಕ್ತ ದೋಪಿಡಿ ಹರಿಸಿದ್ದಾನೆ. ಕ್ರೈಸ್ತರದ್ದು ಅನೇಕ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ, ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದ ಒಬ್ಬ ಪಾಪಿ, ಒಬ್ಬ ಅನಾಚಾರಿ, ಒಬ್ಬ ದರೋಡೆಕೋರ, ಒಬ್ಬ ಕಳ್ಳ ಅಂತ ಲೂಟಿಗೋರನನ್ನ, ಕಳ್ಳನನ್ನ, ಅತ್ಯಾಚಾರಿಯನ್ನ, ದೇಶದ್ರೋಹಿಯನ್ನ ಗಾಂಧೀಜಿಯವರೊಟ್ಟಿಗೆ ಸಾವರ್ಕರ್ ಒಟ್ಟಿಗೆ ಹೊಟ್ಟೆ ಇಡ್ಬೇಕಂತ ಹೇಳ್ತೀರಾ? ಮೂರ್ಖನ ಮುಟ್ಟಾಳ್ರೆ, ನಿಮಗೆ ನಿಮ್ಮ ಅಪ್ಪನ ಬಗ್ಗೆ ಗೌರವ ಇದ್ರೆ, ನಿಮಗೆ ನಿಮ್ಮ ಅಪ್ಪನ ಬಗ್ಗೆ ಗೌರವ ಇದ್ರೆ ಟಿಪ್ಪು ಸುಲ್ತಾನ್ ನೀವು ಆರಾಧನೆ ಮಾಡುವುದಿಲ್ಲ. ಯಾಕೆ? ಟಿಪ್ಪು ಸುಲ್ತಾನ್ ದೇಶದ್ರೋಹಿ. ಅಬ್ದುಲ್ ಕಲಾಂನ ಆರಾಧನೆ ಮಾಡಿ, ಕಿಶನಾರ ಶರೀಫರ ಆರಾಧನೆ ಮಾಡಿ. ನಿಮಗೆ ಹೋಗಿ ಹೋಗಿ ಸಿಕ್ಕಿದ್ದು ಆ ಹುಚ್ಚುನಾಯಿ ಟಿಪ್ಪು ಸುಲ್ತಾನ್ ಸಿಕ್ಕಿದ್ದು ನಿಮಗೆ. ಇತಿಹಾಸ ಓದಿ. ನೀವು ಶಾಲೆಗೆ ಹೋಗ್ಲಿಲ್ಲ, ಸರಿ ಒಪ್ಪಿಕೊಳ್ತೇನೆ. ಅಕ್ಷರಾಭ್ಯಾಸ ಇದೆಯಲ್ಲ, ಟಿಪ್ಪು ಸುಲ್ತಾನ್ ಕಥೆ ಓದಿ. ಕೊಡಗಿನಲ್ಲಿ ಏನೋ ಅನಾಚಾರ ಮಾಡಿದ್ದಾನೆ ಕೇಳಿ. ಕೊಡಗಿನ
ಗಿಡ ಒಂದೊಂದು ಕಲ್ಲುಗಳು ಟಿಪ್ಪು ಸುಲ್ತಾನ್ನ ಕತೆ ಹೇಳ್ತವೆ. ಟಿಪ್ಪು ಸುಲ್ತಾನ್ನ ಕತೆ ಹೇಳ್ತವೆ. ಟಿಪ್ಪು ಸುಲ್ತಾನ್ ಕೊಡಗಿನಲ್ಲಿ ಮಾಡಿದ ಅನಾಚಾರ, ಕೊಡಗಿನಲ್ಲಿ ಮಾಡಿದ ಅತ್ಯಾಚಾರ, ಕೊಡಗಿನ 3 ಜಿಲ್ಲೆಗಳ ತಾಲೂಕುಗಳ ಒಂದೊಂದು ಕಲ್ಲುಗಳ ಕೊಡಗಿನಲ್ಲಿ ಟಿಪ್ಪು ಸುಲ್ತಾನ್ ಮಾಡಿದ ಅನಾಚಾರದ ಕತೆ ಹೇಳ್ತವೆ. ಊರಿಗೆ ಊರೇ, ಕುಟುಂಬಕ್ಕೆ ಕುಟುಂಬವೇ ಮತಾಂತರ ಮಾಡಿದ, ಅತ್ಯಾಚಾರ ಮಾಡಿದ, ಅನಾಚಾರ ಮಾಡಿದ ಕೊಡಗಿನಲ್ಲಿ ಟಿಪ್ಪು ಸುಲ್ತಾನ್ನ ಆಚರಣೆ ಮಾಡುವಾಗ ಕೊಡಗಿನ ಜನ ಅವರ ಕಣ್ಣಲ್ಲಿ ರಕ್ತ ಬರ್ತದೆ ಆಕ್ರೋಶದಿಂದ. ಇಂತಹ ಒಬ್ಬ ದೇಶದ್ರೋಹಿಯನ್ನ, ಒಬ್ಬ ಮತಾಂಧನನ್ನ, ಒಬ್ಬ ಲೂಟಿಗಾರನನ್ನ, ಒಬ್ಬ ಅತ್ಯಾಚಾರಿಯನ್ನ, ಒಬ್ಬ ದೇಶದ್ರೋಹಿಯನ್ನ, ಒಬ್ಬ ಕನ್ನಡ ದ್ರೋಹಿಯನ್ನ, ಒಬ್ಬ ಹಿಂದೂ ದ್ರೋಹಿಯನ್ನ, ಒಬ್ಬ ಕ್ರೈಸ್ತ ದ್ರೋಹಿಯನ್ನ ಸಾವರ್ಕರ್ ಒಟ್ಟಿಗೆ ಕೂತ್ಕೊಳಿಸ್ಬೇಕಾ? ಗಾಂಧೀಜಿ ಒಟ್ಟಿಗೆ ಕೂತ್ಕೊಳಿಸ್ಬೇಕಾ?